ಇತಿಹಾಸ ಪ್ರಸಿದ್ಧ ಕಾರ್ಕಳ ಈದು ಮೂಚಿಲ್ನಯ್ಯ ದೇವಸ್ಥಾನದ ಆಡಳಿತವನ್ನು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹಸ್ತಾಂತರಿಸಬೇಕು ಎಂದು ಗ್ರಾಮಸ್ಥರು ಧರಣಿ ಕುಳಿತ ಘಟನೆ ನಡೆದಿದೆ. ದೇವಸ್ಥಾನದ ಆಡಳಿತಕ್ಕಾಗಿ ಕುಟುಂಬವೊಂದರ ಒಳಜಗಳದಿಂದಾಗಿ ಈ ದೇವಸ್ಥಾನದಲ್ಲಿ ಪೂಜೆ ಮತ್ತು ವಾರ್ಷಿಕ ನಡಾವಳಿ ನಿಂತು ಹೋಗಿದೆ. ಹಳೆಯ ವ್ಯವಸ್ಥಾಪನಾ ಸಮಿತಿಯ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಗ್ರಾಮಕರಣಿಕರಾದ ಬಾಲಕೃಷ್ಣ ಅವರಿಗೆ ಅಧಿಕಾರ ಬಿಟ್ಟುಕೊಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ದೇವಸ್ಥಾನದ ಮುಂಭಾಗದಲ್ಲಿ ಗ್ರಾಮಸ್ಥರು, ಪಂಚಾಯತ್ ಸದಸ್ಯರು ಮತ್ತು ಧಾರ್ಮಿಕ ಪರಿಷತ್ ಸದಸ್ಯರಾದ ಸುನಿಲ್ ಕೆ ಆರ್ ಅವರು ಧರಣಿ ಕುಳಿತು ಗ್ರಾಮಸ್ಥರ ಹೋರಾಟಕ್ಕೆ ಬೆಂಬಲ ಸೂಚಿಸಿದರು. ಮೂಚಿಲ್ನಾಯ ದೇವಸ್ಥಾನವು ಅತ್ಯಂತ ಕಾರಣಿಕದ ದೇವಸ್ಥಾನವಾಗಿದ್ದು, ಇಲ್ಲಿ ಆಡಳಿತದ ವಿಚಾರಕ್ಕೆ ನಡೆದಿರುವ ಕಲಹದಿಂದಾಗಿ ಕಳೆದ ವರ್ಷವೂ ವಾರ್ಷಿಕ ನೇಮೋತ್ಸವ ನಡೆದಿರಲಿಲ್ಲ. ಪರಿಸ್ಥಿತಿ ಹೀಗೆಯೇ ಮುಂದುವರಿದರೆ ಗ್ರಾಮಕ್ಕೆ ಆಪತ್ತು ಉಂಟಾಗುವುದು ಎಂಬ ಭಯದಿಂದ ಗ್ರಾಮಸ್ಥರು ಈ ನಿರ್ಧಾರಕ್ಕೆ ಬಂದಿದ್ದಾರೆ. ಐನ 5 ವರ್ಷ ಪಿರ ಐನ 5 ವರ್ಷ ಪಿರ ವಿಜೃಂಭಣೆ ಬ್ರಹ್ಮಕಲಶೋತ್ಸವ ಅಂಡ್ ಇಡೀ ಊರೇ ಸಂತೋಷ ಪಡಪನಂಚಿನ ಪರಿಸ್ಥಿತಿ ಇತ್ತಂಡು ಅಂಡ ಬ್ರಹ್ಮಕಲಶಾತ್ರ 2 ವರ್ಷಡು ಅಧಿಕಾರ ಇಂಕ್ಲೆಗೆ ಬೋಡು ಪಣಪುಣಂಚಿನ ಒಂದು ವ್ಯವಸ್ಥೆತ ಆಧಾರಡು ಸರ್ಕಾರಿ ಯಂತ್ರನು ಬಳಸೊಂದು ವ್ಯವಸ್ಥಾಪನಾ ಸಮಿತಿಯನ್ನು ಬದಲಾವಣೆ ಮಲ್ತೊಂದು ಈ ದೇವಸ್ಥಾನದ ಅಧಿಕಾರನು ಪತ್ತೊಂದಂಚಿನ ಒಂದು ಪ್ರಯತ್ನ ಬೇತೆ ಗುಂಪುಡ್ದಾಂಡು.